ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್ ಪಾವೂರು ಗ್ರಾಮ ಪಂಚಾಯತ್ನ ಆಶ್ರಯದಲ್ಲಿ ಜಿಲ್ಲಾ ಹಂತದ ಸ್ವಚ್ಛಮೇವ ಜಯತೆ ಜನಾಂದೋಲನ ಕಾರ್ಯಕ್ರಮಕ್ಕೆ ಪಾವೂರು ಗ್ರಾಮ ಪಂಚಾಯತ್ ವಠಾರದಲ್ಲಿ ಚಾಲನೆ ನೀಡಲಾಯಿತು. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಕಸ್ತೂರಿ ಪಂಜಾ ಸ್ವಚ್ಛಮೇವ ಜಯತೆ ಜನಾಂದೋಲನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ನಂತರ ಮಾತನಾಡಿದ ಅವರು, ಸ್ವಚ್ಛ ಪರಿಸರ ನಿರ್ಮಾಣ ಮಾಡಿದ್ರೆ ಮಾತ್ರ ಆರೋಗ್ಯಯುತ ಜೀವನ ನಡೆಸಲು ಸಾಧ್ಯವಿದ್ದು, ಈ ನಿಟ್ಟಿನಲ್ಲಿ ಗ್ರಾಮದ ಪ್ರತಿಯೊಬ್ಬರೂ ಸ್ವಚ್ಛತಾ ರಾಯಭಾರಿಗಳಾಗಿರಬೇಕು. ಮಹಿಳೆಯರು ಸ್ವಚ್ಛತೆಯಲ್ಲಿ ಎತ್ತಿದ ಕೈ, ಆದರೆ ಮಹಿಳೆಯರೊಂದಿಗೆ ಮನೆಯ ಪ್ರತಿಯೊಬ್ಬರೂ ಸ್ವಚ್ಛತೆಯಲ್ಲಿ ಕೈ ಜೋಡಿಸಿದಾಗ ಸ್ವಚ್ಛ ಪರಿಸರ ನಿರ್ಮಾಣ ಮಾಡಬಹುದು ಎಂದರು. ನಾವು ಎಷ್ಟೋ ಶಿಕ್ಷಣವನ್ನ ಕಲಿತು ವಿದ್ಯಾಭ್ಯಾಸವನ್ನ ಕಲಿತು ನಮ್ಮ ಮನಸ್ಸನ್ನ ಒಂದಷ್ಟು ವಿಕೃತ ಮಾಡಿಕೊಂಡರೆ, ನಮ್ಮ ಮನಸ್ಸು ಒಂದಷ್ಟು ವಿಕೃತಿ ಕಡೆಗೆ ಹೋದ್ರೆ ಆ ಪ್ರಕೃತಿಯನ್ನ ನಾವು ನಾಶ ಮಾಡ್ತೀವಿ. ವಿಕೃತ ಮನಸ್ಸು ಪ್ರಕೃತಿಯನ್ನ ನಾಶ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ವ್ಯವಸ್ಥೆಗಳು ಹಾಳಾಗುತ್ತೆ, ನಮ್ಮ ಪರಿಸರ ಹಾಳಾಗುತ್ತೆ, ನಮ್ಮ ಜನಜೀವನದಲ್ಲಿ ವ್ಯತ್ಯಾಸಗಳು ಆಗುತ್ತೆ. ಅದೇ ಇನ್ನೊಂದು ವರ್ಗ ಇದೆ. ಸ್ವಚ್ಛಮೇವ ಜಯತೆ ಜನಾಂದೋಲನ ಕಾರ್ಯಕ್ರಮಕ್ಕೆ ರಚಿಸಿದ ಭಿತ್ತಿಪತ್ರವನ್ನು ತಾಲೂಕು ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಮೋನು ಬಿಡುಗಡೆಗೊಳಿಸಿದ್ರು. ನಂತರ ಮಾತನಾಡಿದ ಅವರು, ಪಾವೂರು ಗ್ರಾಮವನ್ನ ಕಸ ಮುಕ್ತ ಮಾಡಿಸುವ ನಿಟ್ಟಿನಲ್ಲಿ ಘನತ್ಯಾಜ್ಯ ಘಟಕಕ್ಕೆ 20 ಲಕ್ಷ ರೂಪಾಯಿ ಅನುದಾನ ಮೀಸಲಿಟ್ಟಿದ್ದು, ಘಟಕ ನಿರ್ಮಾಣಕ್ಕೆ ಮೊದಲ ಹಂತದ 10 ಲಕ್ಷ ರೂಪಾಯಿ ಬಿಡುಗಡೆ ಮಾಡುವ ಮೂಲಕ ಕಾಮಗಾರಿ ಶಿಲಾನ್ಯಾಸವನ್ನ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸೆಲ್ವಮಣಿ ನೆರವೇರಿಸುವ ಮೂಲಕ ಸಹಕಾರ ನೀಡಿದ್ದು, ಇದಕ್ಕೆ ಗ್ರಾಮದ ಪ್ರತಿಯೊಬ್ಬರೂ ಬೆಂಬಲ ನೀಡಲಿದ್ದಾರೆ ಎಂದರು. ಸಹಕಾರ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಎಷ್ಟು ಅಭಿನಂದನಿಸಿದರೂ ಸಾಕಾಗ್ಲಿಕ್ಕಿಲ್ಲ. ಇಂತಹ ಒಂದು ಅಧಿಕಾರಿ ಖಂಡಿತವಾಗಿ ನಮಗೆ ಮೊದಲ ಬಾರಿ ಬರುವಾಗ KS ಇದ್ರು, ಮತ್ತೆ IAS ಆದರು. ನಮ್ಮ ಜಿಲ್ಲೆಗೆ ಬಂದ ಮೇಲೆ ಸೆಲ್ವಮಣಿ ಅವರು IAS ಆಗಿ ನಮ್ಮಲ್ಲಿಗೆ ಬಂದಿದ್ದಾರೆ. ಈ IAS ಅಂತ ಹೇಳಿದ್ರೆ ತಮಗೆ ಗೊತ್ತಿರಬಹುದು, ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿ ಆಗುವಂತ ಅರ್ಹತೆ ಉಳ್ಳವರು. ಖಂಡಿತವಾಗಿ CSಗೂ DCಗೂ ವ್ಯತ್ಯಾಸ ಏನೂ ಇಲ್ಲ. CS ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು, DS ಅವರು ಒಂದೇ ಗ್ರೇಡಿನ ಕೆಲಸ ಮಾಡುವವರು. ಹಾಗಾಗಿ ನಮ್ಮ ಸೆಲ್ವಮಣಿಯವರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೆಲ್ವಮಣಿಯಾರ್ ಪ್ರಸ್ತಾವನೆಗೆ ಇದು ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಬಯಲು ಶೌಚ ಮುಕ್ತ ಜಿಲ್ಲೆಯಂತೆ ಕಸ ಮುಕ್ತ ಜಿಲ್ಲೆಯನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ಸತ್ಯಮೇವ ಜಯತೆ ಜನಾಂದೋಲನವನ್ನ ಹಮ್ಮಿಕೊಂಡಿದ್ದು, ಈಗಾಗಲೇ ಜಿಲ್ಲೆಯ 26 ಗ್ರಾಮಗಳಲ್ಲಿ ಘನತ್ಯಾಜ್ಯ ಘಟಕವನ್ನ ತೆರೆಯಲಾಗಿದೆ ಎಂದು ಹೇಳಿದ್ರು. ಘಟಕಗಳು ನಡೀತಾ ಇದೆ. ಅದರಲ್ಲಿ ಹೇಗೆ ಒಂದು ಡಿಗ್ರೇಡಬಲ್ ವೇಸ್ಟ್ ಅಂತ ಹೇಳ್ತೀವಿ, ಮನೆ ಕಸಗಳನ್ನು ಗೊಬ್ಬರ ಮಾಡೋದು ಅಥವಾ ಈ ಪ್ಲಾಸ್ಟಿಕ್ ಕಸಗಳನ್ನು ನಾವು ಅದನ್ನು ಸೆಗ್ರಿಗೇಟ್ ಮಾಡಿ ಅದನ್ನು ವಿಂಗಡಣೆ ಮಾಡಿ ಅದನ್ನು ಹೇಗೆ ರೀಪ್ರಾಸೆಸಿಂಗ್ ಅಥವಾ ರೀಯೂಸ್ ಅಂತ ಮಾಡುವುದು ಪರವಾಗಿ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ 28 ಪಂಚಾಯತಿಗಳು ನಡೀತಾ ಇದೆ. ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು 40 ಪಂಚಾಯತಿಗಳನ್ನು ನಾವು ಗುರುತಿಸಿ ಆ 40 ಪಂಚಾಯತಿಗಳಲ್ಲಿ ಕೂಡ ಈ ಕಸ ವಿಲೇವಾರಿ ಮಾಡಬೇಕು. ಹೇಗೆ ಮಾಡಬೇಕು, ಅದು ಇಲ್ಲದೆ ಪ್ರತಿಯೊಬ್ಬರು ಕೂಡ ಕಸವನ್ನು ವಿಂಗಡಣೆ ಮಾಡಿ ಆ ಒಂದು ಸ್ವಚ್ಛ ಭಾರತ್ ಮಿಷನ್ ಜಿಲ್ಲಾ ಸಂಯೋಜಕಿ ಮಂಜುಳಾ ಮಾಹಿತಿಯನ್ನ ನೀಡಿದ್ರು. ಪಾವೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಫಿರೋಜ್ ಮಲಾರ್ ಅಧ್ಯಕ್ಷತೆಯನ್ನ ವಹಿಸಿದ್ರು. ಗ್ರಾಮಸ್ಥರಿಗೆ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಸ್ವಚ್ಛತೆಯ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ರು. ಪಾವೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಲೀಲಾವತಿ, ಸದಸ್ಯರುಗಳಾದ ರವಿಕಲಾ, ವಿವೇಕ್ ರಾಯ್, MP ಹಸನ್ ಮೊಹಮ್ಮದ್, ಅಬ್ದುಲ್ ಮಜೀದ್, ಸುನಿತಾ ಲೋಪೋ, ಚೆನ್ನಮ್ಮ ರೀಮಾ, ಪಾವೂರು ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ವಿದ್ಯಾ, ಸ್ವಚ್ಛ ಭಾರತ್ ಮಿಷನ್ನ ನವೀನ್ ಕೊಪ್ಪಲ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, V4 ನ್ಯೂಸ್ 24 ಸಮನ್ ಉಳ್ಳಾಲ.